ಲೋಕೋಪಯೋಗಿ ಇಲಾಖೆ ಅನುದಾನದ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಯುಟಿ ಖಾದರ್ನ ಶಿಫಾರಸು ಕೋಡಿಜಾಲ್ ಮಸೀದಿ ಕೈತಾಲ್ ನಿರ್ಮಾಣ ಆಯ್ರ ಒಪ್ಪುನ ಸಂಕಗ್ ಶಿಲಾನ್ಯಾಸ ಕಾರ್ಯಕ್ರಮ ಶುಕ್ರವಾರ ಬಯಡ್ ನಡೆದನು. ಕೊಣಾಜೆ ವಲಯ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ದೇವಣ್ಣ ಶೆಟ್ಟಿ ತಾರಾಯಾಕಿರು. ಹಿರಿಯರು ಮೊಹಮ್ಮದ್ ಹಾಜಿ ಪಿಕ್ಕಾಸ್ ಪಾರ್ದು ಶಿಲಾನ್ಯಾಸ ನಡಪಾಯರು. ಈ ಹೊರತು ಪಾತೆರ್ನ ಕೊಣಾಜೆ ಪಂಚಾಯತ್ ಮಾಜಿ ಅಧ್ಯಕ್ಷರು ಶ್ರೀ ಅಚ್ಯುತಗಟ್ಟಿ ಶಾಸಕರು ಕೊಣಾಜೆ ಗ್ರಾಮಗ ದಿಂಜ ಪ್ರೋತ್ಸಾಹ ಕೊಡ್ತೇರು. ಬೇತೆ ಬೇತೆ ಅಭಿವೃದ್ಧಿ ಕಾರ್ಯಾಲಯನ ಮಲ್ತು ಕೊಡ್ತೇರು ಬಂಡದ ಯುಟಿ ಖಾದರ್ಗೆ ಅಭಿನಂದನೆದ ಪಾತ್ರ ಬಂಡೇರು. ಕಾಲು ಸಂಘವನ್ನು ನಮ್ಮ ಶಾಸಕರ ಒಂದು ಅನುದಾನದಲ್ಲಿ ಮಾಡಲಿಕ್ಕೆ ಇವತ್ತು ಶಂಕುಸ್ಥಾಪನೆಯನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪಂಚಾಯತ್ನ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಈ ಪ್ರದೇಶದ ಎಲ್ಲ ಹಿರಿಯರು, ಪಂಚಾಯತ್ನ 1ನೇ ವಾರ್ಡ್ನ ಸದಸ್ಯರು ಕೂಡ ನಾವೆಲ್ಲ ಇದ್ದೇವೆ. ಬಹುಶಃ ಶಾಸಕರು ನಮಗೆ ಈ ಒಂದು ಕೊಣಾಜೆ ಗ್ರಾಮಕ್ಕೆ ನಮಗೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ ಮತ್ತು ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಮುಂದೆಯೂ ಕೂಡ ಅವರು ನಮ್ಮ ಈ ಒಂದು ಪ್ರದೇಶಕ್ಕೆ ಕೊಡುವವರಿದ್ದಾರೆ. ನಾವು ಯಾವುದೇ ಬೇಡಿಕೆ ಇಟ್ಟಾಗ ಇಲ್ಲ ಅಂತ ಹೇಳಿ ಅವರ ಬಾಯಿಂದ ಬರಲಿಲ್ಲ. ತಡವಾದರೂ ನಮಗೆ ಕೊಟ್ಟೇ ಕೊಡ್ತಾರೆ ಅಂಥ ಒಂದು ಶಾಸಕರು ನಮ್ಮೊಂದಿಗಿದ್ದಾರೆ. ಅವರ ಈ ಒಂದು ಮುತುವರ್ಜಿಯಿಂದ ಬಹುಶಃ ಇವತ್ತು ಈ ಒಂದು ರಸ್ತೆ 2 ಲಿಂಕಿಂಗ್ ರಸ್ತೆ, ಅಂದರೆ ನಮ್ಮ ವಿಶ್ವವಿದ್ಯಾನಿಲಯದಿಂದ ಈಚೆ ಬರುವಂಥ ಈ ಕಲ್ಲಿಮಾರ್ ಮತ್ತು ಕೋಡಿಜಾಲಿಗೆ ಲಿಂಕಿಂಗ್ ರಸ್ತೆ, ಕರ್ಮಾರ್ ರಸ್ತೆ ಜೋಡಣೆ ಆಗುವಂಥ ಒಂದು ಪ್ರದೇಶ. ಆದ್ದರಿಂದ ಇದೊಂದು ಅತ್ಯಂತ ಅಗತ್ಯವಾದಂಥ ಒಂದು ಸೇತುವೆ ಆಗಿರ್ತದೆ. ಈ ಸೇತುವೆ ಆದಷ್ಟು ಬೇಗ ಅತಿ ಶೀಘ್ರವಾಗಿ ಕಾಮಗಾರಿ ನಡೆದು ಆದಷ್ಟು ಬೇಗನೆ ಜನರಿಗೆ ಪ್ರಯೋಜನಕ್ಕೆ ಸಿಗಲಿ. ಅದೇ ರೀತಿ ಮುಂದಕ್ಕೆ ಕೂಡ ಈ ರಸ್ತೆ ಕಾಮಗಾರಿ ಮುಂದಕ್ಕೆ ಶಾಸಕರ ಅನುದಾನದಲ್ಲಿ ಆಗಲಿ ಅಂತ ಹೇಳುತ್ತಾ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರಹಿಮಾನ್ ಕೋಡ್ಜಾಲ್ ಎತ್ಕೊಂಡು ಪ್ರಾಸ್ತಾವಿಕವಾದ ಪಾತೆರೆಯರು. ಬಹುಶಃ ಮಾರ್ಚ್ ಎಂಡಿನೊಳಗೆ ಈ ಕೆಲಸವನ್ನು ಕೂಡ ಮುಗಿಸಬೇಕಾಗಿರೋದ್ರಿಂದ ಅವರ ಅನುಮತಿ ಮೇರೆಗೆ ನಾವು ಈ ಒಂದು ಶಿಲಾನ್ಯಾಸ ಅಥವಾ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ನಿಮಗೆಲ್ಲ ಗೊತ್ತಿರುವಂತೆ ಮಾನ್ಯ ಶಾಸಕರು ಕೊಣಾಜೆ ಗ್ರಾಮದ ಅಭಿವೃದ್ಧಿಗಾಗಿ ಈಗಾಗಲೇ ಕೋಟ್ಯಾಂತರ ರೂಪಾಯಿಯನ್ನು ನಮಗೆ ಕೊಟ್ಟು ಎಲ್ಲ ರಸ್ತೆಗಳಿಗೂ ಕೂಡ ಕಾಂಕ್ರೀಟೀಕರಣ ಅಥವಾ ಕುಡಿಯುವ ನೀರಿನ ಯೋಜನೆ ಇನ್ನಿತರ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡುವುದರ ಮೂಲಕ ಅವರೊಬ್ಬ ಜನಪ್ರಿಯ ಶಾಸಕರಾಗಿದ್ದಾರೆ ಮತ್ತು ಎಲ್ಲರ ಪ್ರೀತಿಗೆ ಪಾತ್ರರಾದಂಥ ಶಾಸಕರು ಕೂಡ ಆಗಿದ್ದಾರೆ. ಈಗಾಗಲೇ ಅವರ ಕ್ಷೇತ್ರದ ಎಲ್ಲ ಗ್ರಾಮಗಳಿಗೂ ಕುಡಿಯುವ ನೀರಿನ ಒಂದು ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದ್ದು ಜನರ ಮೂಲಭೂತ ಸೌಕರ್ಯಗಳಿಗೆ ಸ್ಪಂದಿಸಿ ಕೆಲಸ ಮಾಡುವಂಥ ಒಬ್ಬ ಮಹಾನ್ ನಾಯಕರಾಗಿದ್ದಾರೆ ಶಾಸಕರು. ಅವರು ಈ ಕೆಲಸವನ್ನು ನಮಗೆ ಇಲ್ಲಿ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದಾಗಿ ನಾನು ಎಲ್ಲರ ಪರವಾಗಿ ಈ ಕೋಡಿಜಾಲ್ ಪರಿಸರದ ಮತ್ತು ಕೊಣಾಜೆ ವಲಯ ಕಾಂಗ್ರೆಸ್ಸಿನ ಪರವಾಗಿ ಅವರಿಗೆ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಅರ್ಪಿಸಿಕೊಂಡು ಇವತ್ತು ನಮ್ಮೊಂದಿಗೆ ನಮ್ಮ ಹಿರಿಯರಾದಂಥ ಮೊಹಮ್ಮದ್ ಹಾಜಿ ಅವರು ಈ ಭಾಗದವರು ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಸ್ವಾಗತ ಮಾಡಿಕೊಂಡು ಮಾಜಿ ಪಂಚಾಯತಿನ ಪ್ರಥಮ ಪ್ರಜೆ ನಮ್ಮ ಚಂಚಲಾಕ್ಷಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಸ್ವಾಗತ ಮಾಡಿಕೊಂಡು ಕೊಣಾಜೆ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಚಂಚಲಾಕ್ಷಿ ಈ ಸಂದರ್ಭದ ಪಾತೆರೆಯರು. ಈ ಗ್ರಾಮದ ಈ ವಾರ್ಡಿನ ಕೋಡಿಜಾಲ್ ಪ್ರದೇಶದ ಎಲ್ಲ ಹತ್ತಿರದ ನಿವಾಸಿಗಳು ಹಾಗೂ ನಮ್ಮ ಪಕ್ಷದ ಎಲ್ಲ ಹಿರಿಯರಿಗೂ ಹಾಗೂ ಎಲ್ಲ ಕಾರ್ಯಕರ್ತರಿಗೂ ನಾನು ಅಭಿನಂದಿಸುತ್ತಾ ಇವತ್ತು ಈ ಕಾರ್ಯಕ್ರಮ ಈ ಒಂದು ಕಾಲು ಸಂಕ ನಮಗೆ ಒಂದು 2-3 ಕಡೆಗೆ ನಾವು ನೋಡಿದ್ದೇವೆ ಕಾಲು ಸಂಕ ಎಲ್ಲಿ ಆಗ್ತದಂತ. ಬಟ್ ಕೊನೆಗೆ ಈ ಒಂದು ಜಾಗಕ್ಕೆ ಕಾಲು ಸಂಕ ಸ್ಯಾಂಕ್ಷನ್ ಆಗಿದೆ ಈ ಜಾಗಕ್ಕೆ. ಯಾಕಂದರೆ ಅವರ ಒಂದು ಎಸ್ಟಿಮೇಟಲ್ಲಿ ಎಲ್ಲಿ ಬರ್ತದೆ ಅಲ್ಲಿ ಹಾಕಿದ್ದಾರೆ. ಸೊ ಇಲ್ಲಿಗೆ ಅದು ಅಳವಡಿಕೆ ಆಗ್ತಾ ಉಂಟು. ಆದ ಕಾರಣ ಇಲ್ಲಿ ಈ ಜಾಗಕ್ಕೆ ಅಗತ್ಯ ಉಂಟು. ಬಹಳ ವರ್ಷಗಳಿಂದ ಈ ಬೇಡಿಕೆಯನ್ನು ಇಲ್ಲಿನ ಜನಗಳು ಇಡ್ತಾ ಇದ್ದಾರೆ. ಇವಾಗ ಕಾಲ ಕೂಡಿ ಬಂದಿದೆ. ಒಳ್ಳೆಯದಾಗಲಿ ಎಲ್ಲರಿಗೆ ಸಹ. ಈ ಕೆಲಸ ಕೂಡ ಇವತ್ತು ನಾವು ಇಲ್ಲಿ ಕೆಲಸವನ್ನು ಸ್ಟಾರ್ಟ್ ಮಾಡಲಿಕ್ಕೆ ನಾಳೆಯಿಂದ ಶುರು ಮಾಡ್ತಿದ್ದಾರೆ. ಆದಷ್ಟು ಬೇಗ ಈ ಕಾಲು ಸಂಕ ಆಗಿ ಎಲ್ಲರಿಗೆ ಸಹ ಇಲ್ಲಿನ ಆಸುಪಾಸಿನ ಜನರಿಗೆ ಎಲ್ಲರಿಗೆ ಸಹ ಹೋಗಲಿಕ್ಕೆ ಒಂದು ವ್ಯವಸ್ಥೆ ಆಗಲಿ ಅಂತ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಪಂಚಾಯತ್ ಸದಸ್ಯರು ಇಕ್ಬಾಲ್, ರವಿ ಡಿಸೋಜಾ, ರುಕಿಯಾ, ಕಾಂಗ್ರೆಸ್ ಮುಖಂಡರು ಎಕೆ ರಹಿಮಾನ್, ಅಮೀರ್ ಕೋಡ್ಜಾಲ್, ಹಸನ್ ಕುನಿ, ಅಬ್ದುಲ್ ಖಾದರ್, ಇಬ್ರಾಹಿಂ, ಮೊಹಮ್ಮದ್ ಕೋಡ್ಜಾಲ್, ಲತೀಫ್, ಗೋಪಾಲ್, ರಹೀಂ, ಬಶೀರ್ ಈ ಪೊರ್ತೋಟುಗೇತೆರು.